ಪೆನ್ಸಿಲ್ ಬಾಕ್ಸ್ ಪ್ರತಿ ಮಕ್ಕಳ ಬಾಯಲ್ಲೂ ಕೇಳಿಬರ್ತಿರೋ ಹೆಸರು. ಚಿತ್ರ ಸೆಟ್ಟೇರಿದಾಗಿನಿಂದ ಹಿಡಿದು ಇಲ್ಲಿಯವರೆಗೂ ಭಾರಿ ನಿರೀಕ್ಷೆ ಮೂಡಿಸಿರೋ ಪೆನ್ಸಿಲ್ ಬಾಕ್ಸ್ ಚಿತ್ರಕ್ಕೆ ಕೇವಲ ಮಕ್ಕಳು ಮಾತ್ರವಲ್ಲ, ಮಕ್ಕಳ ಪೋಷಕರು ಕೂಡ ಫಿದಾಗಿದ್ರು. ಆದರೆ ಇದೀಗ ಪ್ರತಿಯೊಬ್ಬ ಪ್ರೇಕ್ಷಕನ ಕಣ್ಣು ಪೆನ್ಸಿಲ್ ಬಾಕ್ಸ್ ಮೇಲೆ ಬಿದ್ದಿದೆ. ಈಗಾಗಲೇ ಚಿತ್ರತಂಡ ಪೆನ್ಸಿಲ್ ಬಾಕ್ಸ್ ಯಾವಾಗ ರಿಲೀಸ್ ಆಗುತ್ತೆ ಎಂದು ನೀವು ಊಹಿಸಿ ಪೆನ್ಸಿಲ್ ಬಾಕ್ಸ್ ಫೇಸ್ಬುಕ್ ಪೇಜ್ನಲ್ಲಿ ಅದನ್ನು ವ್ಯಕ್ತಪಡಿಸಿ. ಸರಿಯಾಗಿ ಉತ್ತರಿಸಿದ ಅದೃಷ್ಟಶಾಲಿಗೆ ತುಳು ಚಿತ್ರರಂಗ ಹಾಗೆ ಕನ್ನಡ ಚಿತ್ರರಂಗದ ದಿಗ್ಗಜರ ಜೊತೆಗೆ ಪ್ರೀಮಿಯರ್ ಶೋ ನೋಡುವ ಅವಕಾಶ ಸಿಗಲಿದೆ ಎಂದು ಪ್ರಕಟಣೆ ಹೊರಡಿಸಿದ್ದಾರೆ. ಹೀಗಾಗಿ ಪ್ರತಿಯೊಬ್ಬ ಚಿತ್ರಪ್ರೇಮಿಯ ಕಣ್ಣು ಪೆನ್ಸಿಲ್ ಬಾಕ್ಸ್ ಮೇಲೆ ಬಿದ್ದಿದೆ. ಇನ್ನು ಈ ಬಗ್ಗೆ ಸರಿಗಮಪ ಖ್ಯಾತಿಯ ಕ್ಷಿತಿರೈ ಧರ್ಮಸ್ಥಳ ಏನಂತಾರೆ ಕೇಳ್ಕೊಂಡು ಬರೋಣ. ಪೆನ್ಸಿಲ್ ಬಾಕ್ಸ್ ಕನ್ನಡ ಚಲನಚಿತ್ರದ ಬಿಡುಗಡೆಯ ದಿನಾಂಕವನ್ನು ಫೇಸ್ಬುಕ್ ಲೈವ್ನ ಮೂಲಕ ಪ್ರಕಟಿಸಲಿದ್ದೇವೆ. ಹೀಗಾಗಿ ಈಗಾಗಲೇ ಈ ಬಗೆಯ ಪ್ರಕಟಣೆಯನ್ನು ನಿಮಗೆ ನೀಡಿದ್ದೇವೆ. ನೀವು ಎಲ್ಲಿಯಾದರೂ ಈ ಚಿತ್ರದ ಬಿಡುಗಡೆಯ ದಿನಾಂಕವನ್ನು ಸರಿಯಾಗಿ ಊಹಿಸಿದ್ದಲ್ಲಿ ಕನ್ನಡ ಚಿತ್ರರಂಗದ ಹಾಗೂ ತುಳು ಚಿತ್ರರಂಗದ ನಟರೊಂದಿಗೆ ಪ್ರೀಮಿಯರ್ ಶೋನಲ್ಲಿ ಭಾಗವಹಿಸುವಂಥ ಅವಕಾಶ ನಿಮಗೆ ಸಿಗುತ್ತದೆ. ಹಾಗಾಗಿ ಎಲ್ಲರೂ ಕೂಡ ಪೆನ್ಸಿಲ್ ಬಾಕ್ಸ್ ಕನ್ನಡ ಚಲನಚಿತ್ರದ ಫೇಸ್ಬುಕ್ ಪೇಜ್ನಲ್ಲಿ ನಿಮ್ಮ ಅನಿಸಿಕೆಯ ದಿನಾಂಕವನ್ನು ವ್ಯಕ್ತಪಡಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನವೆಂಬರ್ 1ರಿಂದ ನವೆಂಬರ್ 30ರ ಒಳಗಡೆ ಚಿತ್ರ ಯಾವಾಗ ರಿಲೀಸ್ ಆಗುತ್ತೆ ಎಂದು ನೀವು ಊಹಿಸಿ ಅಕ್ಟೋಬರ್ 29ರಂದು ಸಂಜೆ 4 ಗಂಟೆಯ ಒಳಗಡೆ ತಿಳಿಸಬೇಕು. ಇದನ್ನು ಅಂದೇ ಸಂಜೆ 5 ಗಂಟೆಗೆ ಫೇಸ್ಬುಕ್ ಲೈವ್ ಮೂಲಕ ಚಿತ್ರತಂಡ ಪ್ರಕಟಿಸಲಿದೆ. ಹಾಗೆ ಅಂದೇ ಚಿತ್ರದ ರಿಲೀಸ್ ಡೇಟ್ ಕೂಡ ರಿವೀಲ್ ಆಗಲಿದೆ. ಮತ್ಯಾಕೆ ತಡ, ಈಗಲೇ ಪೆನ್ಸಿಲ್ ಬಾಕ್ಸ್ ಚಿತ್ರ ಯಾವಾಗ ರಿಲೀಸ್ ಆಗುತ್ತೆ ಎಂದು ಊಹಿಸಿ ಪೆನ್ಸಿಲ್ ಬಾಕ್ಸ್ ಫೇಸ್ಬುಕ್ ಪೇಜ್ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.